ರೋಮಾಂಚನಕಾರಿ ಹಾಡಿನೊಂದಿಗೆ ದಿವಂಗತ ಮೊಹಮ್ಮದ್ ರಫಿ ನಮ್ಮ ವೇದಿಕೆಯಲ್ಲಿ ಬಂದಂತೆ ಮಧುರವಾಗಿ ಹಾಡಿದ ನಮ್ಮ ನೆಲದ ನಮ್ಮ ಜಿಲ್ಲೆಯ ಅಚ್ಚುಮೆಚ್ಚಿನ ಕವಿ ಹುಸೇನ್ ಕಾಟಿಪಳ್ಳರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬಂಧುಗಳೇ, ಈಗ ಈಜುಗಾರ ತಂಡವನ್ನ ನೀವು ನೋಡಿದ್ದೀರಿ, ಅವರ ಈಜನ್ನ ನೀವು ಕಂಡಿದ್ದೀರಿ. ಇಲ್ಲಿ ಕೋಲ್ಕಲಿ ಅಥವಾ ಕೋಲಾಟವನ್ನ ಮಂಜೇಶ್ವರದಿಂದ ಬಂದು ಇಲ್ಲಿ ನಮ್ಮ ಕಣ್ಮನ ತಳಿಸಲು ಬಂದಿದ್ದಾರೆ. ರವರ ಮನದಿಚ್ಛ ನೋಡಿ ಹುಸೇನ್ ಕಾಟಿಪಳ್ಳ ಮುಂದಿನ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿಲ್ಲ ಅಂತ ಆಶಿಸುತ್ತಿದ್ದೇನೆ. ನಾನು ಒಬ್ಬ ಆಕಾಂಕ್ಷಿ ಅಂತ ಜೊತೆಗೆ ಹೇಳ್ತಾ ಇದ್ದೇನೆ. ಭಾಷೆಯ ನೆಲ ಮಂಜೇಶ್ವರ, ಅಲ್ಲಿಂದ ಬಂದಂತಹ ಕೋಲ್ಕೊಲಿ ಸಹೋದರರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಒಂದು ಪ್ರದರ್ಶನವನ್ನ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಮುಂದೆ ನೀವು ಪ್ರದರ್ಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ജബലുകൾ ഇടുകിടുക്ക് ശക്തരാമു മറിഞ്ഞ വരവിടുക്ക് മുഹമ്മദ് ശിരസെടുത്ത് വർദ്ധിച്ച് ഉടനടി പുറപ്പെട്ട് കിടക്കുവാൻ വേണ്ടി മുഹമ്മദ് ശിരസെടുത്ത് കൊണ്ടുവരുമെന്ന് കരുത് അബുജഹലിൻ പടവന്നാണ് പടരക്കളമിൽ പിറന്നാണ് ാണ് പിന്നെ കാപ്പുകൾ തലവക കണ്ടാണ് അബുജഹലിൻ പടവന്നാണ് പടരക്കളമിൽ പിറന്നാണ് ഉണ്ടാണ് പിന്നെ കാപ്പുകൾ തലവക കണ്ടാണ് സന്ദേശം കൊണ്ട് ഇസ്ലാമിൽ സന്ദേശം കൊണ്ട് സന്ദേശം കൊണ്ട് പകലൽ നിശാനിയാണം പരിപാലക സഹായ മലക്ക് പകലൽ നിശാനിയാണം പരിപാലക സഹായ മലക്ക് ആകലോകകാരണമൊത്തൊളി യാറസൂലേ ആദിജ്യോതി പൂരണ്ട വിത്തൊളി യാറസൂലേ ആകലോകകാരണമൊത്തൊളി യാറസൂലേ ആദിജ്യോതി പൂരണ്ട വിത്തൊളി യാറസൂലേ മഹിൽ മഹാസീനെന്ന് മഹിമകളും സുൽത്താന് മലമടവില്ലായിട്ടുണ്ടൊരു പരിമോള് അവളുടെ മധുവഴുകും പേരാണ് വിസ്മജവാല് മഹിൽ മഹാസീനെന്ന് മഹിമകളും സുൽത്താന് മലമടവില്ലായിട്ടുണ്ടൊരു പരിമോള് അവളുടെ മധുവഴുകും പേരാണ് സുഖം നൽകാൻ
ಲಕ್ಕಿ ಆರ್ಟ್ಸ್ ಅಸೋಸಿಯೇಷನ್ ತಂಡಕ್ಕೆ ನಮ್ಮೆಲ್ಲರ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಪ್ರಾರಂಭಿಸ್ತೇನೆ. ವಿಶೇಷ ಅಂತ ಹೇಳಿದ್ರೆ ಲಕ್ಕಿ ತಂಡದ ಉಸ್ತಾದರಾದ ಗುರುಗಳಾದ ಅಶ್ರಫ್ ರವರ ಈ ವಯಸ್ಸಿನಲ್ಲೂ ಇರುವಂತಹ ಉತ್ಸಾಹ. ಅಶ್ರಫ್ ರವರು ಮಂಜೇಶ್ವರದ MLA ಅಶ್ರಫ್ ರಂತೆಯೇ ಪುಟಿದು ಕುಣಿತಾ ಇದ್ದಾರೆ. MLA ಅಶ್ರಫ್ ರವರಲ್ಲಿದ್ದಂತಹ ಉತ್ಸಾಹ ನೇರವಾಗಿ ಉಸ್ತಾದ್ ಅಶ್ರಫ್ ರವರಲ್ಲಿ ಕಂಡಂತಾಯ್ತು. ಧನ್ಯವಾದಗಳು. ಇನ್ನೊಂದು ಮುಖ್ಯ ವಿಷಯ ನಮ್ಮ ಸೋಲಾರ್ ಹನೀಫ್ ರವರ ಬಗ್ಗೆ. ಅವರು ಎಂತಹ ಒಂದು ಇಚ್ಛೆಯನ್ನ ಹೊಂದಿದ್ದಾರೆ ಅಂತ ಹೇಳಿದರೆ ಕಲೆಗೂ ಪ್ರೋತ್ಸಾಹ ಕೊಡ್ತಾರೆ, ಜನರ ಸಮಸ್ಯೆಯನ್ನ ಅರಿತು ಅವರ ನೆರವಿಗೂ ಬರುತ್ತಾರೆ. ಈಗ ಇನ್ನೊಂದು ಆಶಯ, ಇನ್ನೊಂದು ಮನಸ್ಸು ಅವರು ಇಟ್ಕೊಂಡಿದ್ದಾರೆ. ಫ್ಲೈಟ್ ವಿಮಾನವನ್ನೇ ಕಾಣದ ಮಹಿಳೆಯರಿಗೆ ಫ್ಲೈಟ್ ಅಲ್ಲಿ ವಿಮಾನದಲ್ಲಿ ಕೂತ್ಕೊಳಿಸಿ ಬೆಂಗಳೂರು ನೋಡಬೇಕೆಂಬ ಹಂಬಲ ಹೆಬ್ಬೈಕೆ ಇದ್ದೇ ಇರುತ್ತದೆ. ಅಂತಹ 4 ಮಹಿಳೆಯರನ್ನ ಅವರು ಹುಡುಕಿ ಆಯ್ಕೆ ಮಾಡಿದ್ದಾರೆ. ಎಕ್ಸಲೆಂಟ್ ಬಾ, ಸೂಪರ್ ಜಾಬ್. ಜೊತೆಗೆ ಝೀನತ್ ಕಲ್ಲಾಪುರ ಮತ್ತು ಅವರ 2 ಮಕ್ಕಳು, ಅವರ ಪತಿ ಅವರಿಂದ ದೂರ ಇದ್ದಾರೆ. ಪರಿತ್ಯಜಿತ ಒಬ್ಬ ಮಹಿಳೆಯಾಗಿ ಸಮಾಜದ ಮುಂದೆ ದಿಟ್ಟ ಹೆಜ್ಜೆಯನ್ನಿಡ್ತಿರುವ ಝೀನತ್ ಕಲ್ಲಾಪುರ ಅವರಿಗೆ ಹೃತ್ಪೂರ್ವಕ ಆಶಾವಾದವನ್ನ ನಾನಿಲ್ಲಿ ಮತ್ತು ಹಾರೈಕೆಯನ್ನ ಬಯಸ್ತೇನೆ. ಇದು ಈ 4 ಜನರನ್ನ ಬೆಂಗಳೂರಿಗೆ ವಿಮಾನ ಮೂಲಕ ಕಳುಹಿಸಿಕೊಟ್ಟು ಆ ಒಂದು ಅನುಭವವನ್ನ, ಆ ಒಂದು ಸ್ವಾದವನ್ನ, ಆ ಒಂದು ಮರೆಯಲಾಗದ ನೆನಪನ್ನ ಉಳಿಸಿಕೊಳ್ಳುವ ಅವಕಾಶವನ್ನ 4 ಮಹಿಳೆಯರಿಗೆ ಅವರು ಕೊಡಬೇಕೆಂದಿದ್ದಾರೆ. ಆದರೆ ಸೋಲಾರ್ ಹನೀಫು ಸ್ಥಿತಿವಂತರಲ್ಲ, ಆರ್ಥಿಕವಾಗಿ ಅವರು ಪ್ರಬಲರೂ ಅಲ್ಲ. ಆದ್ದರಿಂದ ದಾನಿಗಳತ್ತ ಅವರು ಮುಖನೆತ್ತಿದ್ದಾರೆ. ಖಂಡಿತವಾಗಿಯೂ ಅವರು ದಾನಿಗಳನ್ನ ಹುಡುಕ್ತಾರೆ. ಆ ದಾನಿಗಳ ನಾವೇ ಆಗ್ಬೇಕು ಅಂತ ಹೇಳಿಕೊಳ್ಳುವ ಒಂದು ಮನಸ್ಸು ನನ್ನಲ್ಲಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಗಫೂರ್ ಸಾಹೇಬರು ಆ ಒಂದು ಅವರ ಇಚ್ಛೆಯನ್ನ ಪೂರ್ತಿಸಿಕೊಡ್ತಾರೆ ಎಂಬ ನಂಬಿಕೆ ನನಗಿದೆ. ಅದರಿಂದ ಎಲ್ರಿಗೂ ಶುಭ ಕೋರುತ್ತಾ ಎಳೆ ಬಿಸಿಲಿನಲ್ಲಿ ಸಮಾವೇಶಗೊಂಡ ಈ ಕಾರ್ಯಕ್ರಮ ಉರಿ ಬಿಸಿಲಿನತ್ತವು ನಡೆಯುತ್ತಾ ಇದೆ. ಸೂರ್ಯ ಪ್ರಖರವಾಗುತ್ತಿದ್ದಾನೆ. ಆದ್ದರಿಂದ ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡುವ ಮೂಲಕ ಉಲ್ಲಾಸ್ ಉಪ್ಪಿನಕಾಯಿಯನ್ನ ಲೋಕಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಹನೀಫ್ ಸೋಲಾರ್ ಅವರ ಪ್ರೋತ್ಸಾಹದೊಂದಿಗೆ ನಮ್ಮೆಲ್ಲರ ಹಾರೈಕೆಯೊಂದಿಗೆ ಇವತ್ತು MA ಗಫೂರ್ ಅವರ ಕೈಯಿಂದ ಖಾದ್ಯ ತಿನಿಸುಗಳು, ಅಲ್ಲಿ ಬಾಲಪ್ಪ, ನೆಯ್ಯಪ್ಪ ಇಂತಹ ಅಪ್ಪಗಳ ಒಂದು ಅದನ್ನ ತಯಾರಿಸಿಕೊಂಡು ಅದನ್ನು ಕೂಡ ಮಾರುಕಟ್ಟೆಗೆ ಬಿಡುವಂತಹ ಒಂದು ಅಭಿಪ್ರಾಯವನ್ನ ಅವರು ಇಟ್ಟಿದ್ದಾರೆ. ಖಂಡಿತವಾಗಿ ಇದು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಎಲ್ಲರೂ ಝೀನತ್ ಕಲ್ಲಾಪುರ ಅವರ ಉಲ್ಲಾಸ್ ಉಪ್ಪಿನಕಾಯಿ ಮತ್ತು ವಿವಿಧ ರೀತಿಯ ನೆಯ್ಯಪ್ಪ ಕಲ್ತಪ್ಪಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಉಳ್ಳಾಲ ಬೀಚ್ನಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಘನತೆವೆತ್ತ ಸ್ಪೀಕರ್
UT ಖಾದರ್ ಅವರ ಅವರ ಅಚ್ಚುಮೆಚ್ಚಿನ ಗೆಳೆಯರಾಗಿರ್ತಕ್ಕಂಥ ಶ್ರೀಯುತ ಹನೀಫ್ ಬಾಯಿ ಅವರು ಮತ್ತು ಅವರ ಸಹೋದರಿ ಸಂಬಂಧಿ ಶ್ರೀಮತಿ ಝೀನತ್ ಕಲ್ಲಾಪುರ್ ಅವರ ಒಂದು ಆಶ್ರಯದಲ್ಲಿ ಉಲ್ಲಾಸ್ ಹೋಮ್ ಮೇಡ್ ಪಿಕಲ್ ಈ ಒಂದು ಅತಿ ಅಗತ್ಯವಾಗಿರ್ತಕ್ಕಂಥ ವಸ್ತುವಿನ ಒಂದು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹನೀಫ್ ಅವರು, ಅದೇ ರೀತಿಯಲ್ಲಿ ನಮ್ಮ ಈ ಭಾಗದ ಹಿರಿಯ ಸಾಮಾಜಿಕ ಧುರೀಣರು, ಪ್ರಗತಿಪರ ಚಿಂತಕರು ಆಗಿರ್ತಕ್ಕಂಥ ಫಾರೂಕ್ ಉಳ್ಳಾಳ್ರವರು ಮತ್ತು ಉಳ್ಳಾಳ ಈ ಪರಿಸರದ ಮಂಜೇಶ್ವರದ ಏನು ನಮ್ಮ ಒಂದು ಸಾಂಸ್ಕೃತಿಕ ಸಂಸ್ಥೆ ಆಗಿರ್ತಕ್ಕಂಥ ಲಕ್ಕಿ ಆರ್ಟಿಸ್ಟ್ನವರು ಕೂಡ ಸೇರಿಕೊಳ್ಳುವುದರ ಮೂಲಕ ಈ ಭಾಗದಲ್ಲಿ ಒಂದು ಉತ್ತಮ ಏನು ನಮ್ಮ ಕೋಲ್ ಕಲಿಯನ್ನು ನಡೆಸುವುದರ ಮೂಲಕ ನಮಗೆ ಒಂದು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಉಲ್ಲಾಸ್ ಹೋಲ್ ಮೇಡ್ ಪಿಕಲ್ ಏನಿದೆ ಇದು ಉಳ್ಳಾಲದ ಜನರ ಮನೆ ಮಾತಾಗಬೇಕಾಗಿದೆ. ವಿಶೇಷವಾಗಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಅವರು ಘೋಷಿಸಿದ್ದಾರೆ. ಅವರಿಗೆ ಬೆಂಬಲವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು DK ಶಿವಕುಮಾರ್ ಅವರು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಏನು ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತರುವುದರ ಮೂಲಕ ಬಡವರ ಪಾಲಿಗೆ, ಅದರಲ್ಲಿಯೂ ಕೂಡ ಮಹಿಳೆಯರ ಪಾಲಿಗೆ ಒಂದು ಆಶಾಕಿರಣ ಇವತ್ತು ಕರ್ನಾಟಕದಲ್ಲಿ ದೊರಕಿದೆ. ಆ ಒಂದು ಆಶಾಕಿರಣದ ಮೂಲಕ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಶ್ರೀಮತಿ ಝೀನತ್ ಕಲ್ಲಾಪುರ್ ಅವರು ಒಂದು ಸ್ಕೂಟ್ರನ್ನು ತನ್ನ ಆ ಒಂದು ತಿಂಗಳ 2,000 ರೂಪಾಯಿಯನ್ನು ಸಂಗ್ರಹಿಸಿ ಇವತ್ತೊಂದು ಸ್ಕೂಟ್ರನ್ನು ಖರೀದಿ ಮಾಡಿ ಈ ಉಲ್ಲಾಸ್ ಮನೆಯಲ್ಲೇ ತಯಾರು ಮಾಡುವಂಥ ಒಂದು ಪಿಕ್ಕಲನ್ನು ಮನೆಗೆ ಕೊಟ್ಟು ಇವತ್ತು ಈ ಉಳ್ಳಾಳ ಪರಿಸರದಲ್ಲಿ ನಮ್ಮ ಯುವಕರು, ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು ಸಮುದ್ರದಲ್ಲಿ ಈಜನ್ನು ಕಲಿಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಈಜುಗಾರರಿಗೆ ಮತ್ತು ಈಜು ಹುಡುಗರಿಗೆ ಅವರು ಸುಮಾರು ನಾವು ಬೆಳಗ್ಗಿನಿಂದ ನೋಡಿದೆವು, 100 ಮಕ್ಕಳಿಗೆ ಈಜು ತರಬೇತಿಗಳನ್ನು ಈ ಭಾಗದಲ್ಲಿ ಕೊಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಯುವಕರ ಸಣ್ಣ ಮಕ್ಕಳಲ್ಲಿಯೂ ಕೂಡ ಸಮುದ್ರದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥದ್ದು. ಸಮುದ್ರ ನಮ್ಮ ಜೀವದ ಒಂದು ಜೀವನಾಡಿ. ಈ ಕರಾವಳಿ ಭಾಗದ ಮೀನುಗಾರರ ಮತ್ತು ವಿಶೇಷವಾಗಿ ಬ್ಯಾರಿ ಮುಸ್ಲಿಮರ ಒಂದು ಬದುಕಿನ ಒಂದು ಹಕ್ಕಾಗಿದೆ ಸಮುದ್ರ. ಆ ಸಮುದ್ರವನ್ನು ಬಹಳ ಸ್ವಚ್ಛವಾಗಿ ಸುಂದರವಾಗಿ ಇಟ್ಟುಕೊಳ್ಳುವುದರ ಜೊತೆಯಲ್ಲಿ ಅಲ್ಲಿ ಬರ್ತಕ್ಕಂಥ ಆದಾಯವನ್ನು ಕೂಡ ಜನಸಾಮಾನ್ಯರಿಗೆ ದೊರಕತಕ್ಕಂಥ ದಿಕ್ಕಿನಲ್ಲಿ ಸೇವೆ ಕೊಡ್ತಕ್ಕಂಥ ಈ ಭಾಗದ ಜನ ಇವತ್ತು ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ಪಡೆಯುವುದರ ಮೂಲಕ ಇವತ್ತು ಒಂದು ರೀತಿಯಲ್ಲಿ ಅವರ ಜೀವನ ಸುಮಧುರವಾಗಿ ಸಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಝೀನತ್ ಇವತ್ತು ಈ ಸರ್ಕಾರಕ್ಕೆ ಒಂದು ದೊಡ್ಡ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇತರ ಮಹಿಳೆಯರಿಗೆ ಒಂದು ಅವರೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನೋ ಸಾಧನೆ ಮಾಡಿ ಮಹಿಳಾ ಸ್ವಾವಲಂಬನೆ ಯಾವ ರೀತಿಯ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಒಂದು ಮುಸ್ಲಿಂ ಮಹಿಳೆ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸುವುದರ ಮೂಲಕ ಈ ರಾಜ್ಯದ ಘನತೆವೆತ್ತ ಸ್ಪೀಕರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಾಗಿತ್ತು. ಕೊನೆ ಗಳಿಗೆಯಲ್ಲಿ ಈ ರಾಜ್ಯದ ಮಾನ್ಯ ಸಚಿವರಾದ ಡಿ ಸುಧಾಕರ್ ಅವರು ಇಂದು ಬೆಳಿಗ್ಗೆ ನಿಧನರಾಗಿರುವುದರಿಂದ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥ ದಿಕ್ಕಿನಲ್ಲಿ ಬೆಂಗಳೂರಿಗೆ ನಿರ್ಗಮಿಸಬೇಕಾದಂಥ ಅನಿವಾರ್ಯತೆಯಿಂದಾಗಿ ಅವರ ಶುಭಾಶಯಗಳನ್ನು ನಾವು ಈ ಸಂದರ್ಭದಲ್ಲಿ ಈ ಭಾಗದ ಜನತೆಗೆ ಸಲ್ಲಿಸಿದ್ದೇವೆ, ಸಂಘಟಕರಿಗೆ ಸಲ್ಲಿಸಿದ್ದೇವೆ. ವಿಶೇಷವಾಗಿ ಡಿ ಸುಧಾಕರ್ ಅವರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಸಮಾಧಾನ ದೊರಕಲಿ, ಅವರಿಗೆ ನಮ್ಮ ಸಂತಾಪವನ್ನು ಕೂಡ ನಾನು ಕೂಡ ಕರಾವಳಿ ಅಭಿವೃದ್ಧಿ ಮಂಡಳಿ ಅವರ ಇಲಾಖೆಯ ಅಡಿಯಲ್ಲಿ ಬರುವುದರಿಂದ ಯೋಜನೆ ಮತ್ತು ಸಾಂಸ್ಥಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರಿಗೆ ನಮ್ಮ ಸಂತಾಪವನ್ನು ಅವರ ಕುಟುಂಬದ ಸದಸ್ಯರಿಗೆ ಅವರ ಇದನ್ನು ಭರಿಸ್ತಕ್ಕಂಥ ಶಕ್ತಿ ದೇವರು ನೀಡಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಈ ಭಾಗದ ಎಲ್ಲ ಜನತೆಗೆ, ಉಳ್ಳಾಳದ ಜನತೆಗೆ ಇಲ್ಲಿ ಯಾವತ್ತೂ ಕೂಡ ಸರ್ವಧರ್ಮ ಸಹಬಾಳ್ವೆ ನೆರವೇರಲಿ. ಇಲ್ಲಿ ಇರ್ತಕ್ಕಂಥ ದರ್ಗಾಗಳು, ಇಲ್ಲಿ ಇರ್ತಕ್ಕಂಥ ದೇವಸ್ಥಾನ, ದೇವಾಲಯ, ಚರ್ಚ್ಗಳು ಕೂಡ ಒಂದು ಸುಂದರ ತಾಣವಾಗಿ ಈ ಬೀಚ್ ಮೂಡಿ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ರಿಗೂ ಧನ್ಯವಾದಗಳು.
ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಫಲಾನುಭವಿಗಳಾದ ಶ್ರೀಮತಿ ಝೀನತ್ ಕಲ್ಲಾಪ್ರವರನ್ನು ಪ್ರಥಮತವಾಗಿ ಅಭಿನಂದಿಸ್ತೇನೆ. ಪಂಚ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ಬಡ ಮಹಿಳೆಯರಿಗೆ ಮತ್ತು ಬಡ ಜನರಿಗೆ ತಲುಪಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಒಂದು ಜಲ್ವಂತ ನಿದರ್ಶನ ಶ್ರೀಮತಿ ಝೀನತ್ ಕಲ್ಲಾಪ್ ನಡೆಸ್ತಿರುವಂತಹ ಉಲ್ಲಾಸ್ ಹೋಮ್ ಮೇಡ್ ಪಿಕಲ್, ಉಪ್ಪಿನಕಾಯಿಯನ್ನು ಮನೆಯಲ್ಲಿ ತಯಾರಿಸಿಕೊಂಡು ಮನೆಗಳಿಗೆ ಜನರ ಬಳಿಗೆ ತಲುಪಿಸಿಕೊಡುವಂತಹ ಶ್ರೀಮತಿ ಝೀನತ್ ಕಲ್ಲಾಪ್ರವರ ಆ ಒಂದು ನಡೆ ನಿಜಕ್ಕೂ ಮಹಿಳೆ ಅಬಲೆಯಲ್ಲ, ಮಹಿಳೆ ಸಮರ್ಥಳು ಎನ್ನುವುದನ್ನು ಸ್ವಂತ ಕಾಲಲ್ಲಿ ಸ್ವಾವಲಂಬಿಯಾಗಿ ಬದುಕಬಲ್ಲಲು ಎಂಬುದನ್ನು ತೋರಿಸಲಿಕ್ಕೆ ಉದಾಹರಣೆಯಾಗಿದ್ದಾರೆ. ಮತ್ತು ಇದು ನಮ್ಮ ಯೋಜನೆ ಗೃಹಲಕ್ಷ್ಮಿಯ ರಾಯಭಾರಿಯಾಗಿ ಸಹಕರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಪಕ್ಷದ ಪರವಾಗಿ ಮತ್ತು ನಮ್ಮ ಸರ್ಕಾರದ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ. ಮುಂದಕ್ಕೆ ಕೂಡ ಅವರು ನಮ್ಮ ಖಾದ್ಯ ತಿನಿಸುಗಳಾದ ಅಪ್ಪಗಳನ್ನು ಅವರು ತಯಾರಿಸಿಕೊಂಡು ಅದನ್ನು ಕೂಡ ಮಾರುಕಟ್ಟೆಗೆ ಬಿಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ನೀಡುವಂತಹ ಅವರ ಭಾವ ಹನೀಫ್ ಸೋಲಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಾವೆಲ್ಲರೂ ಉಲ್ಲಾಸ್ ಪಿಕಲ್ ಮತ್ತು ಅವರ ಖಾದ್ಯ ತಿನಿಸುಗಳನ್ನು ಬಳಸೋಣ ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ ಅಂತ ಹೇಳಿಕೊಳ್ಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.